ಮಸ್ತಗದಿ ನಿಂತು ಕಾಲರಿ ಗುರುತರದ ಶಗನವ ಪಾರ್ಥವ ತೋರಿ ಆಶ್ಚರ್ಯವನ್ನು ಕಾಣುತ್ತಾ ಇದ್ದೇನೆ. ಧರ್ಮೋಚಿತವಾದಂತಹ ಈ ನಿತ್ಯವಿಧಿಯಲ್ಲಿ ಭಗವಂತನನ್ನು ಪ್ರಾರ್ಥಿಸುತ್ತಾ ಮುಂದೆ ಹೋದಂತಹ ಈ ಸಂದರ್ಭದಲ್ಲಿ ಏನು ನಮಗೆ ಅವಶ್ಯಕತೆ ಕಾಣುತ್ತಾ ಇದೆ? ಕಾಗೆಯೊಂದು ಹಾರಿ ಬಂದು ಗರುಡೆಯಲ್ಲಿ ಕುಳಿತುಕೊಳ್ಳಬೇಕು, ಅಲ್ಲಿ ಕಾಗೆ ಕುಳಿತುಕೊಂಡು ನನ್ನ ಕಿರೀಟಕ್ಕೆ ತಾಗುವ ಹಾಗೆ ಇಷ್ಟು ಎತ್ತರದಲ್ಲಿ ಹಾರಾಟ ಮಾಡುವುದು ಅಂತಾದ್ರೆ ಏನಿದರ ಅರ್ಥ? ಯಾವುದೇ ಒಂದು ಮಸ್ತಕಕ್ಕೆ ತಾಗಬಾರದು ಎನ್ನುವುದು ಶಾಸ್ತ್ರಗಳು ಭಾರಿ ಹೇಳಿದೆ. ಅಂತಹ ಸಂದರ್ಭದಲ್ಲಿ ನನ್ನ ಕಿರೀಟವನ್ನೇ ಆವರಿಸಿ ಆ ಕಾಗೆ ಹೋಯಿತು ಅಂತಾದ್ರೆ ಏನಾದ್ರೂ ಅವಶ್ಯಕ ಆಗಬಹುದೇ? ಇದರಿಂದ ಏನಾದ್ರೂ ತೊಂದರೆ ನನಗೆ ಇಲ್ಲ. ಅದನ್ನೆಲ್ಲ ಯೋಚನೆ ಮಾಡುವವರ ದೂರ ಒಬ್ಬ ಪ್ರಯಾಣವನ್ನು ಮಾಡ್ತಾನೆ, ಮಧ್ಯದಲ್ಲಿ ಏನೆಲ್ಲ ಸಿಗ್ತದೆ ಅಂತ ಅವರಿಗೇನಾದ್ರೂ ಗೊತ್ತಿಲ್ಲ. ಸಿಕ್ಕಿದ್ರು ನಮ್ಮ ಭಾಗ್ಯ ಅಂತ ನಾವು ಅದನ್ನು ಹಾಗೆ ನೆನಪಿಟ್ಟುಕೊಂಡ್ರೆ ಅದು ನಮ್ಮ ಪಾಲಿನ ಭಾಗ್ಯ ದೇವತೆಯೇ ಆಗ್ತದೆ. ಅದೊಂದು ಅಪಶಕುನ ನಮ್ಮ ಕಡೆಗೆ ಕಾಣಬಾರ್ದಿತ್ತು. ನಾವು ನಾಳೆ ಸಾಯ್ತೇನೋ ಎನ್ನುವಂತ ಹೆದರಿಕೆ ಯಾರಿಗಿರ್ತದೋ ಅವ ಸತ್ತೇ ಹೋಗ್ತಾನೆ. ಆದರೆ ವಿಶೇಷವಾದಂತ ಅಪಮಾನ ಆಗಬಾರ್ದು, ಅವಮಾನ ಇರಬಾರ್ದು, ನಿಜವಾದಂತಹ ಮರವೇ ಅವನ ಜೀವನದಲ್ಲಿ ಬರಬಾರ್ದು. ಅಂತದರಲ್ಲಿ ನಾವು ನಿಶ್ಚೀಮರು ಇಲ್ಲಿವರೆಗೆ ಬಂದಿದ್ದೇವೆ, ಕಾದಾಟವನ್ನು ಮಾಡಿದ್ದೇವೆ, ಕೈ ಮುಂದೆ ಹೋಗುತ್ತಾ ಇದೆ ಮುಂದೆ